ನಾನು ಫಸ್ಟಿಗೆ ಒಂದು ಸ್ವಲ್ಪ ಸ್ಟ್ರಾಟಜಿ ಮಾಡಿ ದೊಡ್ಡ ಪುರಿ ಎಲ್ಲ ಹಾಕಿದ್ದೀನಿ, ಬಾಯಿ ಒಳಗಡೆ ಬರಲ್ಲ ಇಲ್ಲ ಅಂದ್ರೆ ಅದು ಅಂತ. ಸಣ್ಣ ಪುರಿ ಎಲ್ಲ ನಾನು ಇಟ್ಕೊಂಡಿದ್ದೀನಿ ಅಲ್ಲ ರೇಷ್. ಇವತ್ತು ಬಂದಿದ್ದೀವಿ ಮಸಾಲೆ ಪುರಿ ತಿನ್ನಲೇಬೇಕು ಇವತ್ತು ಅಂತ ಹೇಳ್ಕೊಂಡು ಬಂದಿದ್ದೀವಿ. ಅದರಲ್ಲೂ ಅವರು ಸ್ಪೆಷಲಿ ಇದರಲ್ಲಿ ಏನು ಹಾಕಿದ್ದಾರೆ ಅಂದರೆ ಮೆನುವಲ್ಲಿ ಮೈಸೂರು ಟೌನ್ ಹಾಲ್ ಮಸಾಲೆ ಪುರಿ ಅಂತ ಹಾಕಿದ್ದಾರೆ. ಆಗಿ ನನಗೆ ತುಂಬ ಜನ ನೀವು ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡ್ತಾ ಇರ್ತೀರಾ, ನಾವು ಕೆನಡಾಗೆ ಬರ್ತಾ ಇದ್ದೀವಿ, 1 ಮಂತ್ ಬಿಟ್ಟು 2 ಮಂತ್ ಬಿಟ್ಟು ಕೆನಡಾ ಬರ್ತಾ ಇದ್ದೀವಿ, ಅಕಸ್ಮಾತ್ ನಮ್ಮ GTL ಆಫೀಸ್ ಇದೆ ಅಂದರೆ ನಾವೆಲ್ಲಿ ಇಲ್ಲಿ ಮನೆ ರೆಂಟ್ ಮಾಡಬೇಕು, ಈ ಥರ ಎಲ್ಲ ಕ್ವೆರೀಸ್ ಕೇಳ್ಕೊಂಡು ನನಗೆ ತುಂಬ ಜನ ನೀವು ಮೆಸೇಜ್ ಮಾಡ್ತಾ ಇರ್ತೀರಾ. ಈ ಥರ ಏನೇ ಒಂದು ನಿಮ್ಮ ಕ್ವೆರೀಸ್ ಇದ್ರೂ, ಏನೇ ಒಂದು ನಿಮಗೆ ಕ್ವೆಶನ್ಸ್ ಇದ್ರೂ, ಯಾವ ಏರಿಯಾ ಒಳ್ಳೆಯದು ಇದ್ರ ಬಗ್ಗೆ ಎಲ್ಲ ನೀವು ರಿಯಾಲ್ಟ್ರ್ ಆಗಿರುವಂಥ ಜೆನ್ ಡಿಸೋಜ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಅವರು ಇಲ್ಲಿ ರಿಯಾಲ್ಟ್ರ್ ಆಗಿದ್ದಾರೆ, ನಮ್ಮ ಕನ್ನಡದವರೇನೆ. ಸೊ ನಿಮಗೆ ಯಾವುದೇ ರೀತಿಯ ಒಂದು ಮನೆಯ ಅವಶ್ಯಕತೆಗಳಿಗೆ ಅಥವಾ ಏನೇ ಒಂದು ವಿಷಯಕ್ಕೆ ರಿಯಾಲ್ಟ್ರ್ ಅವಶ್ಯಕತೆ ಇದೆ ಅಂದರೆ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಅವರೆಲ್ಲ ಡೀಟೇಲ್ಸನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಹಲೋ ಎವ್ರಿವನ್, ಗುಡ್ ಮಾರ್ನಿಂಗ್. ಇವತ್ತು ಸ್ಯಾಟರ್ಡೆ 24th. ಓಕೆ, ಇವತ್ತು ಕರೆಕ್ಟಾಗಿ ಹೇಳಿದ್ದಾನೆ. ಇವತ್ತು ಸ್ಯಾಟರ್ಡೆ 24th. ನಾವು ಲಾಸ್ಟ್ ವೀಕೆಲ್ಲ ಒಂದು ಸ್ವಲ್ಪ ಬ್ಯುಸಿ ಇದ್ವಿ, ಸೊ ವಿಡಿಯೋ ಮಾಡೋಕ್ಕಾಗಿಲ್ಲ ಅಲ್ವ ರೇಯಾಂಶ್? ಹಾಂ, ನೀವು ತುಂಬ ಜನ ಮೆಸೇಜ್ ಮಾಡಿ ಮತ್ತು ಕಮೆಂಟ್ ಮಾಡಿ ಕೇಳ್ತಾ ಇದ್ರಿ, ಯಾಕೆ ವ್ಲಾಗ್ ಮಾಡಿಲ್ಲ, ಬೇಗ ವ್ಲಾಗ್ ಹಾಕಿ ಅಂತ. ಸ್ವಲ್ಪ ಬ್ಯುಸಿ ಆಗಿಬಿಟ್ವಿ, ಸೊ ಮಾಡೋಕ್ಕಾಗಿಲ್ಲ. ಇವತ್ತು ಮಾಡ್ತಾ ಇದ್ದೀವಿ ಒಂದು ವಿಡಿಯೋ. ತುಂಬ ಜನ ನೀವು ತುಂಬ ದಿನದಿಂದ ನನಗೆ ಕಮೆಂಟ್ ಸೆಕ್ಷನಲ್ಲಿ ಏನಾದರೂ ನಿಮ್ಮ ಹಸ್ಬೆಂಡ್ಗೆ ಪ್ರ್ಯಾಂಕ್ ವಿಡಿಯೋ ಮಾಡಿ, ಇಲ್ಲ ಏನಾದರೂ ಒಂದು ಚಾಲೆಂಜ್ ವಿಡಿಯೋಸ್ ಮಾಡಿ ಅಂತ ಕೇಳ್ಕೊತಾನೆ ಇದ್ರಿ. ನಾನು ಇಲ್ಲಿ ತನಕ ಆ ಥರದ್ದು ಯಾವುದೂ ಮಾಡಿರಲಿಲ್ಲ ನಮ್ಮ ಚಾನಲಲ್ಲಿ. A to Z ಫುಡ್ ಚಾಲೆಂಜ್ ಮಾಡಿ ಅಂತೆಲ್ಲ ಕೇಳ್ತಾ ಇರ್ತೀರಾ. ಇವತ್ತು ಸದ್ಯಕ್ಕೆ A to Z ಬೇಡ, ನಮ್ಮ ಫೇವ್ರೆಟ್ ಪಾನಿಪುರಿ ಚಾಲೆಂಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಪಾನಿಪುರಿ ಹೇಗೂ ಎಲ್ರಿಗೂ ಇಷ್ಟ, A to Z ಒಂದು ಸ್ವಲ್ಪ ಕಷ್ಟ ಆಗ್ಬೋದು ಅಂತ ಹೇಳ್ಬಿಟ್ಟು ಸ್ವಲ್ಪ ಈಸಿ ಆಗಿರುವಂಥದ್ದು ನಾವು ಪಾನಿಪುರಿ ಚಾಲೆಂಜ್ ಎತ್ಕೊಂಡಿದ್ದೀವಿ. ಎಲ್ಲರೂ ಹೇಗಿದ್ರು ಪಾನಿಪುರಿ ನಮಗೆ ಇಷ್ಟ, ಸೊ ಅದನ್ನು ಇಷ್ಟನೋ ಜೊತೆಗೆ ಚಾಲೆಂಜ್ ಎರಡು ಒಟ್ಟಿಗೆ ಆಗುತ್ತೆ ಅಂತ ಇವತ್ತು ಪಾನಿಪುರಿ ಚಾಲೆಂಜ್ ಮಾಡೋಣ ಅಂತ ಹೊರಟಿದ್ದೀವಿ. ಯಾರೆಲ್ಲ ಮಾಡೋಣ ರೇಷ್? ನಾನು ನೀನು ಮಾಡೋಣ, ಅಪ್ಪ ನಾನು ಮಾಡೋದ? ಅಪ್ಪ ಮತ್ತೆ ನೀನು. ನಿನ್ ಪಾನಿಪುರಿ ಸ್ವಲ್ಪ ತಿನ್ನಕ್ಕೆ ಕಷ್ಟ ಆಗುತ್ತಲ್ಲ? ಹೌದು, ಸೊ ಅದಕ್ಕೆ ನಾನು ಹೌದು ಫುಲ್ ತಿನ್ನಕ್ಕಾಗೋದಿಲ್ಲ ಅವನಿಗೆ, ಅದಕ್ಕೆ ಆಗ ಲೇಟ್ ಆಗುತ್ತೆ. ನಾನು ಕಟ್ ಮಾಡ್ಕೊಂಡು ಎಲ್ಲ ಕಟ್ ಮಾಡಿ. ಹೌದು, ಆವಾಗ ನಾನೇ ವಿನ್ ಆಗಿರ್ತೀನಿ, ನೀನು ಕಟ್ ಮಾಡೋ ಅಷ್ಟರಲ್ಲಿ ನಾನು ತಿಂದು ಮುಗ್ಸಾಗಿರುತ್ತೆ. ಸೊ ಅದು ಫೇರ್ ಗೇಮ್ ಆಗೋದಿಲ್ಲ. ಹಾಗಾಗಿ ನಾನು ಮತ್ತೆ ಅಪ್ಪ ಇಬ್ರು ಸೇರಿ ಇವತ್ತು ಚಾಲೆಂಜ್ ವಿಡಿಯೋ ಮಾಡೋಣ ಅಲ್ಲ, ಒಂದು ಪಾನಿಪುರಿ ಚಾಲೆಂಜ್ ಮಾಡೋಣ ಅಂತ ಹೇಳ್ಬಿಟ್ಟು ಇವಾಗ ಪಾನಿಪುರಿ ರೆಡಿ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಸೊ ಈ ಪಾನಿಪುರಿ ಚಾಲೆಂಜ್ ಅಲ್ಲಿ ಯಾರು ವಿನ್ ಆದ್ರು ಅಂತ ನೋಡ್ಬೇಕು ಅಂದ್ರೆ ಕೊನೆ ತನಕ ವಿಡಿಯೋ ನೋಡೋದನ್ನ ಮರಿಬೇಡಿ. ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ನಮ್ಮ ಚಾನಲ್ಗೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹೋಗಿ, ಅಲ್ಲ ಅಲ್ಲೇ ಕೆಳಗಡೆ ಬಟನ್ ಇದೆ ಅಲ್ಲ, ಅದನ್ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಆಗಿ. ಅದ್ರ ಜೊತೆಗೆ ನಾವು ನಿನ್ನೆ ಒಂದು ರೆಸ್ಟೋರೆಂಟ್ ಹೋಗಿದ್ವಿ. ಇಲ್ಲಿ ನಮ್ಮ ಕನ್ನಡದವ್ರದೇ ಒಬ್ಬರದು ರೆಸ್ಟೋರೆಂಟ್. ನನಗೆ ಒಬ್ಬರು ಇನ್ಸ್ಟಾಗ್ರಾಮಲ್ಲಿ ರೆಕಮೆಂಡ್ ಮಾಡಿ ಹೇಳಿದ್ರು, ಹೋಗಿ ಅಲ್ಲಿ ಮಸಾಲೆ ಪುರಿ ಚೆನ್ನಾಗಿರುತ್ತೆ ಅಂತ. ನಮಗೆ ಇಲ್ಲಿ ಎಲ್ಲ ಕಡೆ ಪಾನಿಪುರಿ ಎಲ್ಲ ಸಿಗುತ್ತೆ, ಬಟ್ ಮಸಾಲೆ ಪುರಿ ಒಂದು ಸ್ವಲ್ಪ ಎಲ್ಲೂ ಸಿಗೋದಿಲ್ಲ, ಯಾಕಂದರೆ ನಮ್ಮ ಕರ್ನಾಟಕದ್ದೇ ಅಲ್ವಾ, ಸೊ ಎಲ್ಲೂ ಸಿಗ್ತಾ ಇರಲಿಲ್ಲ. ಸೊ ಅವರು ರೆಕಮೆಂಡ್ ಮಾಡಿದ್ರಿಂದ ನಾವು ಅಲ್ಲಿ ಹೋಗಿದ್ವಿ. ಅದನ್ನು ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ ಎಲ್ಲಿ ಏನು ಅಂತ. ಅಕಸ್ಮಾತ್ ಇಲ್ಲಿ ಈ ಏರಿಯಾದಲ್ಲಿರೋರು ಯಾರಾದರೂ, ಟೊರೊಂಟೊ ಅವರು ಈ ಥರ ಈ GTA ಏರಿಯಾದಲ್ಲಿರೋರು ಯಾರಾದರೂ ನೋಡ್ತಾ ಇದ್ದರೆ ನೀವು ಹೋಗಿ ಅಲ್ಲಿ ಮಸಾಲೆ ಪುರಿ ಟ್ರೈ ಮಾಡ್ಬೋದು. ನಮಗೆ ಇಷ್ಟ ಆಯಿತು, ಅದನ್ನು ನೋಡ್ಕೊಂಬನ್ನಿ. ಅಷ್ಟರಲ್ಲಿ ನಾವು ಪಾನಿಪುರಿ ರೆಡಿ ಮಾಡ್ಕೊತೀವಿ ಅಲ್ವಾ ರೇಷ್? ನಾವಿದ್ದೀವಿ ಇವಾಗ ಮೈಸೂರು ದರ್ಶಿನಿ ಅನ್ನೋವಂಥ ಒಂದು ರೆಸ್ಟೋರೆಂಟಲ್ಲಿ. ಪ್ಯೂರ್ ನಮ್ಮ ಕರ್ನಾಟಕದವರೇ ನಡೆಸ್ತಾ ಇರುವಂಥ ಒಂದು ರೆಸ್ಟೋರೆಂಟ್ ಇದು. ಫೋಟೋ ಹಾಕೊಂಡಿದ್ದಾರೆ, ಮೈಸೂರಿನ ಇದು ಮಹಾರಾಣಿ ಕಾಲೇಜ್ ಫೋಟೋ ಹಾಕೊಂಡಿದ್ದಾರೆ. ಆಮೇಲೆ ಇಲ್ಲಿ ಮರಿಮಲ್ಲಪ್ಪ ಸ್ಕೂಲ್ ಅಂತೆ, ಎಲ್ಲ ಹಳೇದು ಅನಿಸುತ್ತೆ ಇದು, ನನಗೆ ಗೊತ್ತಿಲ್ಲ ಮೈಸೂರು ಬಗ್ಗೆ. ಸೊ ಎಲ್ಲ ಹಾಕೊಂಡಿದ್ದಾರೆ. ಮೈಸೂರು ದರ್ಶಿನಿ, ಹಾಗೆ ಓಲ್ಡ್ ಮೈಸೂರು ಪ್ಯಾಲೇಸ್ ಫೋಟೋ ಹಾಕ್ಕೊಂಡಿದ್ದಾರೆ. ಹಾಗೆ ಇದು ಓಲ್ಡ್ ಮೈಸೂರು ಸಿಟಿ ಅಂತ ಅದರದ್ದು ಒಂದು ಫೋಟೋ ಹಾಕ್ಕೊಂಡಿದ್ದಾರೆ. ನಮ್ಮ ಕರ್ನಾಟಕದ್ದೇ ಸ್ಪೆಷಲ್ ಆಗಿರುವಂಥ ಮಸಾಲೆ ಪುರಿ ಎಲ್ಲೂ ಸಿಗೋದಿಲ್ಲ ಇಲ್ಲಿ. ನಾವು ಯಾವಾಗಲೂ ಹುಡುಕ್ತಾ ಇದ್ವಿ, ಎಲ್ಲಾದರೂ ಸಿಗ್ಬೋದು, ಯಾರಾದರೂ ಮಾಡ್ಬೋದೇನೋ ಅಂತ. ಸೊ ಈ ಒಂದು ರೆಸ್ಟೋರೆಂಟ್ದು ಇದು ಯಾರೋ ರೆಕಮೆಂಡ್ ಮಾಡಿದ್ರು ನಮಗೆ, ಇಲ್ಲಿ ಸಿಗುತ್ತೆ ನೋಡಿ ಮಸಾಲೆ ಪುರಿ ಎಲ್ಲ ಅಂತ.
ಸೊ ಇವತ್ತು ಬಂದಿದ್ದೀವಿ ಹುಡ್ಕೊಂಡು ಫೋನ್ ಮಾಡಿ ಕೇಳಿಬಿಟ್ಟು ಇವತ್ತು ಬಂದಿದ್ದೀವಿ ಮಸಾಲೆ ಪುರಿ ತಿನ್ನಲೇಬೇಕು ಇವತ್ತು ಅಂತ ಹೇಳ್ಕೊಂಡು ಬಂದಿದ್ದೀವಿ. ಅದರಲ್ಲೂ ಅವರು ಸ್ಪೆಷಲಿ ಇದರಲ್ಲಿ ಏನು ಹಾಕಿದ್ದಾರೆ ಅಂದರೆ ಮೆನುವಲ್ಲಿ ಮೈಸೂರು ಟೌನ್ ಹಾಲ್ ಮಸಾಲೆ ಪುರಿ ಅಂತ ಹಾಕಿದ್ದಾರೆ. ಟೌನ್ ಅಂದರೆ ಅಲ್ಲೇನು ಗ್ರೀನ್ ಮಸಾಲ ಸಿಗುತ್ತೆ ಮಸಾಲೆ ಪುರಿ ಅದು ಸಿಗುತ್ತೆ ಇಲ್ಲಿ ಅಂತ ಹಾಕಿದ್ದಾರೆ. ಸೊ ನಮಗೂ ಅದೇ ಇಷ್ಟ ಆ್ಯಕ್ಚುಲಿ, ಗ್ರೀನ್ ಮಸಾಲ. ರೆಡ್ಗಿಂತನೂ ಗ್ರೀನ್ ಮಸಾಲ ಮಾಡೋದೇನಿದೆ ಮೈಸೂರು ಸ್ಟೈಲು ಅದು ನಮಗಿಷ್ಟ. ಸೊ ಕರೆಕ್ಟಾಗಿದೆ ಇವತ್ತು. ಅದಕ್ಕೆ ಇವತ್ತು ಒಂದು ತಿಂದ್ಕೊಂಡು ಹೋಗಲೇಬೇಕು ಮಸಾಲೆ ಪುರಿ ಅಂತ ಕಾಯ್ತಾ ಇದ್ದೀವಿ ಅಲ್ಲ ಚಿನಿ? ಆ್ಯಂಡ್ ಇಷ್ಟು ದಿನ ನೀವು ನೋಡ್ತಿದ್ರಿ ನಾವು ಏನೇ ಒಂದು ತಿನ್ನೋಕ್ಕೆ ತೊಗೊಂಡ್ರು ಕಾರಲ್ಲಿ ಕೂತ್ಕೊಂಡು ಇಲ್ಲ ಮನೆಗೆ ಪಾರ್ಸೆಲ್ ಹೋಗಿ ತೊಗೊಂಡು ತಿಂತಾ ಇದ್ವಿ. ಯಾಕಂದರೆ ಟೇಕ್ ಅವೇ ಇರ್ತಾಯಿತ್ತು, ಒಳಗಡೆ ಕೂತ್ಕೊಂಡು ತಿನ್ನೋದು ಇರ್ತಾನೆ ಇರಲಿಲ್ಲ. ಸೊ ಇವಾಗ ರೀಸೆಂಟಾಗಿ ಒಳಗಡೆ ಡೈನಿಂಗ್ ಕೂಡ ಸ್ಟಾರ್ಟ್ ಮಾಡಿದ್ದಾರೆ. ಅಂದರೆ ಸ್ಟೇಜ್ 3 ಓಪನ್ ಆಯಿತು ಇಲ್ಲಿ ಕೆನಡಾದಲ್ಲಿ. ಸ್ಟೇಜ್ 3 ಲಾಕ್ಡೌನ್ ಓಪನ್ ಮಾಡಿದ್ರು. ಸೊ ಹಾಗಾಗಿ ಇವಾಗ ರೆಸ್ಟೋರೆಂಟ್ ಒಳಗಡೆ ಕೂತ್ಕೊಂಡು ತಿನ್ನೋವಂಥ ಫೆಸಿಲಿಟಿನೂ ಓಪನ್ ಆಗಿದೆ. ಸೊ ಹಾಗಾಗಿ ಆರಾಮಾಗಿ ಇವತ್ತು ಬಿಸಿ ಬಿಸಿಯಾಗಿ ಏನು ತೊಗೊಂಡ್ರು ಬಿಸಿ ಬಿಸಿಯಾಗಿ ಇಲ್ಲೇ ಕೂತ್ಕೊಂಡು ತಿಂದು ಹೋಗ್ಬೋದು. ಮಸಾಲೆ ಪುರಿ ಇವ್ರಿಗೆ ಇನ್ನೂ ಇಷ್ಟ, ನನಗಿಂತ ಜಾಸ್ತಿ ಮಸಾಲೆ ಪುರಿ ಗ್ರೀನ್ ಮಸಾಲ ಅಂದರೆ ಇವ್ರಿಗೆ ಇಷ್ಟ. ಹಾಗೆ ಎಂಜಾಯ್ ಮಾಡ್ತಾರೆ. ಚೆನ್ನಾಗಿದೆಯಾ? ಸ್ವೀಟ್ ಹಾಕ್ಬೇಕಿತ್ತು, ಸ್ವಲ್ಪ ಹಾಕಿಲ್ಲ. ಸಕ್ಕತ್ತಾಗಿದೆ ಮಸಾಲೆ ಪುರಿ. ಒಂದ್ಸರಿ ಮೈಸೂರಲ್ಲೇ ತಿಂದಂಗೆ ಆಯಿತು ನಮಗೆ. ಜೊತೆಗೆ ರೇಯಾನ್ಶು ಅವನ ವಡೆ ಎಂಜಾಯ್ ಮಾಡ್ತಾ ಇದ್ದಾನೆ, ಅವನ ಫೇವ್ರೇಟ್ ವಡೆ. ಸೂಪರಾಗಿದೆ ಮಸಾಲೆ ಪುರಿ ಅಂತೂ. ಸ್ಪೈಸಿಯಾಗಿ ನಮ್ಗೆ ಹೆಂಗೆ ಬೇಕು ಹಂಗೆ ಇದೆ. ಆಮೇಲೆ ಅಥೆಂಟಿಕ್ ಮೈಸೂರು ಮಸಾಲೆ ದೋಸೆ. ಒಳಗಡೆ ಮಸಾಲ ಇದೆ, ಸಖತ್ತಾಗಿ ಸ್ಮೆಲ್ ಬರ್ತಾ ಇದೆ. ಯಮ್ ಯಮ್ ಯಮ್. ಸೊ ನೆಕ್ಸ್ಟ್ ತಗೊಂಡಿದ್ದು ರೇಯಾನ್ಸ್ಗೆ ಮಿನಿ ಇಡ್ಲಿ ವಿತ್ ಸಾಂಬಾರು. ಇದೆಂತ ಇಷ್ಟು ಸಣ್ಣ ಮಾಡಿಕೊಟ್ಟಿದ್ದಾಗ ಇದು ವಡೆ ಅಲ್ಲ, ಇದು ಇಡ್ಲಿ. ಹಾಂ, ಮಿನಿ ಇಡ್ಲಿ ಅಂತ ನೋಡಿ. ಸೈಜ್ ಮಿನಿ. ಇದು ಒಂದು ಬಾಯಿಗೆ ಒಂದು ಇಡ್ಲಿ. ಬೇಬಿ ತಿಂದಿದ್ದೆ. ಬೇಬಿ ತಿನ್ನೋದೆ. ನೀನೇನು ಮತ್ತೆ ದೊಡ್ಡವನ? ನೀನು ಬೇಬಿ ಅಲ್ಲ, ಅದಕ್ಕೆ ನಿಮಗೆ ಬೇಬಿ ಇಡ್ಲಿ. ಪಾನಿಪುರಿ ಪಾನಿಗೆ ನಾನಿಲ್ಲಿ ಫಸ್ಟ್ ಗ್ರೀನ್ ಚಿಲ್ಲಿ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಶುಂಠಿ ಹಾಕಿರೋದು ನೀರು ಹಾಕಿದ್ದೀನಿ ಖಾರಕ್ಕೆ ಅದು. ಆಮೇಲೆ ಒಂದು ಸ್ವಲ್ಪ ಪಾನಿಪುರಿ ಮಸಾಲನೂ ಹಾಕ್ತಾಯಿದ್ದೀನಿ, ಒಂದು 2 ಟೀ ಸ್ಪೂನಷ್ಟು. ಅದನ್ನು ಹಾಕಿ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊತಾ ಇದ್ದೀನಿ. ಪಾನಿ ಎಷ್ಟು ಬೇಕೋ ಅಷ್ಟು. ಆಮೇಲೆ ಒಂದು ನಿಂಬೆ ಹಣ್ಣು ಹಿಂಡ್ಕೊತಾ ಇದ್ದೀನಿ ಹುಳಿಗೆ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಅದರ ಏನು? ರುಚಿಗೆ ತಕ್ಕಷ್ಟು ಉಪ್ಪು. ಆಮೇಲೆ ಒಂದು ಸ್ವಲ್ಪ ಚಾಟ್ ಮಸಾಲ. ಅಲ್ಲಿಗೆ ಪಾನಿ ರೆಡಿ ಆಯಿತು. ಇದೇ ನಮ್ಮದು ಸಿಂಪಲ್ಲಾಗಿ ಕ್ವಿಕ್ಕಾಗಿ ಆಗುವಂಥ ಪಾನಿ. ಅದು ಬೂಂದಿ ಕಾಳು ತಂದುಕೊಡ್ತೀನಿ. ಬೂಂದಿ ಕಾಳು ತಂದುಕೊಡು. ಹಾಕು ಬೂಂದಿ ಕಾಳು ಹಾಕು. ಎಸ್, ಅಲ್ಲಿಗೆ ನಮ್ಮದು ಪಾನಿ ರೆಡಿ ಆಯಿತು. ಕ್ವಿಕ್ ಆ್ಯಂಡ್ ಈಸಿ. ಸೊ ಇವಾಗ ಒಳಗಡೆ ಸ್ಟಫಿಂಗ್ಗೆ ಇಲ್ಲಿ ಒಂದು 2 ಪೊಟ್ಯಾಟೊ ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ, ಖಾರಕ್ಕೆ ಒಂದು ಸ್ವಲ್ಪ. ಆಮೇಲೆ ಮತ್ತೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ಪಾನಿನೂ ಆಲ್ರೆಡಿ ಉಪ್ಪಿದೆ, ಸೊ ಇದಕ್ಕೆ ಒಂದು ಸ್ವಲ್ಪ ಉಪ್ಪು. ಆಮೇಲೆ ಒಂದು ಸ್ವಲ್ಪ ಚಾಟ್ ಮಸಾಲ ಇದಿಷ್ಟು. ಆಮೇಲೆ ಒಂದು ಸ್ವಲ್ಪ ಆನಿಯನ್ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇದೆಲ್ಲ ಹಾಕಿ ಇವಾಗ ಇದನ್ನು ಮಿಕ್ಸ್ ಮಾಡಿದ್ರೆ ಒಳಗಡೆದು ಸ್ಟಫಿಂಗ್ ರೆಡಿ ಆಯಿತು. ಅಲ್ಲಿಗೆ ಒಳಗಡೆದು ಸ್ಟಫಿಂಗ್ ಕೂಡ ರೆಡಿ ಆಯಿತು. ಆ್ಯಂಡ್ ಪಾನಿ ಬೇರೆ ಬೇರೆ ಥರ ಮಾಡ್ತಾರೆ. ಇನ್ನೊಂದು ಹುಣಸೆ ಹಣ್ಣು ಅದರದ್ದು ಹುಳಿ ಹಾಕಿನೂ, ಹುಣಸೆ ಹುಳಿ ಹಾಕಿನೂ ಮಾಡ್ತಾರೆ. ಇದು ನಾನು ಖಾರಕ್ಕೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಖಾರಕ್ಕೆ ಗ್ರೀನ್ ಚಿಲ್ಲಿ ಹಾಕಿ, ಸ್ವಲ್ಪ ಗ್ರೀನ್ ಚಿಲ್ಲಿ ಮತ್ತು ಕೊತ್ತಂಬರಿ ಸೊಪ್ಪು ಪೇಸ್ಟ್ ಹಾಕಿ ಮಾಡಿರೋದು. ಸೊ ನಾವಿವಾಗ ಸದ್ಯಕ್ಕೆ ಪೂರಿ ಎಲ್ಲ ಇದು ಮಾಡಿ ಈಗ ಅದರೊಳಗಡೆ ಸ್ಟಫಿಂಗ್ ಮಾಡಿ ಆಮೇಲೆ ಶುರು ಮಾಡೋಣ ಚಾಲೆಂಜ್ ಅಂತ. ಅವ್ರು
ಆಲ್ರೆಡಿ ಏನೋ ಹೇಳ್ತಾ ಇದ್ದಾರೆ. ಅದು ಆಕ್ಚುಲಿ ದೊಡ್ಡ ದೊಡ್ಡ ಪೂರಿ ಇದೆ, ಇಲ್ಲಿ ಇದಕ್ಕೆ ಆಗ್ತದೆ, ಪಲ್ಯ ಆಗ್ತದೆ. ಈ ಪ್ಲೇಟಲ್ಲೆಲ್ಲ ದೊಡ್ಡ ದೊಡ್ಡ ಪೂರಿ ಇದೆ ಅಂತೆ. ಆಕ್ಚುಲಿ 12 ಪೂರಿ ತಗೊಂಡಿದೀವಿ ನಾವು. ನನ್ನ ಪ್ಲೇಟಲ್ಲಿ ಇನ್ನೂ 12 ಇದೆ. ಆದ್ರೆ ಇದು ಇದರಲ್ಲಿ ಕರೆಕ್ಟಾಗಿ ಕೂತ್ಕೊಂತಾ ಇದೆ, ಬಟ್ ಅದರಲ್ಲಿ ಅದು ಕೂತ್ಕೊಂತಾ ಇದೆ. ಯಾಕಂದ್ರೆ ಅದರಲ್ಲಿ ಇರೋ ನಾನು ಫಸ್ಟಿಗೆ ಒಂದು ಸ್ವಲ್ಪ ಸ್ಟ್ರಾಟಜಿ ಮಾಡಿ ದೊಡ್ಡ ದೊಡ್ಡ ಪೂರಿ ಎಲ್ಲ ಅಲ್ಲಿ ಹಾಕಿದ್ದೀನಿ, ಬಾಯಿ ಒಳಗಡೆ ಬರಲ್ಲ ಇಲ್ಲ ಅಂದ್ರೆ ಅದು ಅಂತ. ಸಣ್ಣ ಸಣ್ಣ ಪೂರಿ ಎಲ್ಲ ನಾನು ಇಟ್ಕೊಟ್ಟಿದ್ದೀನಿ. ಅಲ್ಲ ರೇಷ್, ನೀನ್ ಸಪೋರ್ಟ್ ಯಾರಿಗೆ? ನೀನ್ ಸಪೋರ್ಟ್ ಯಾರಿಗೆ ಇವತ್ತು? ನನಗೆ ಅಲ್ವಾ. ಅವ್ನು ಅವಾಗಿಂದ ನಾನೇ ವಿನ್ ಆಗ್ಬೇಕು ಅಂತ ಅವ್ರ ಕಿವಿಯಲ್ಲಿ ಹೋಗಿ ನೀನು ಸ್ಲೋ ತಿನ್ನು, ಆಮೇಲೆ ನನ್ನ ಕಿವಿಯಲ್ಲಿ ಬಂದು ನೀನು ಫಾಸ್ಟ್ ಆಗಿ ತಿನ್ನು ಅಂತ ಹೇಳ್ಬಿಟ್ಟು ನಮಗೆ ಸ್ಟ್ರಾಟಜಿ ಎಲ್ಲ ಹೇಳ್ಕೊಡ್ತಾ ಇದ್ದಾನೆ. ಅವನಿಗೆ ನಾನು ವಿನ್ ಆಗ್ಬೇಕಂತೆ. ನಾನು ವಿನ್ ಆಗ್ಬೇಕಾ? ಆಗಿಲ್ಲ ಅಂದ್ರೆ ಅಕಸ್ಮಾತ್ ಆಗಿ ವಿನ್ ಆದ್ರೆ ಏನ್ ಕೊಡ್ತೀಯಾ? ವಿನ್ ಆದ್ರೆ ಏನ್ ಕೊಡ್ತೀಯ ಅವ್ರಿಗೆ? ಆಮೇಲೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿನ್ ಜೊತೆ ಏನಾದ್ರು ಒಂದು ಚಾಲೆಂಜ್ ಮಾಡೋಣ, ಓಕೆನಾ? ಸೊ ಇವಾಗ 2 ಪ್ಲೇಟಲ್ಲಿ 12 ಪೂರೀಸ್ ಇದೆ. ಪಾನಿ ರೆಡಿ ಇದೆ. ಸೊ ರೆಡಿನಾ ಚಾಲೆಂಜ್ಗೆ? ನೀವು ರೆಡಿನಾ? ರೆಡಿ. ಸೊ ಇವಾಗ 12 ಪೂರೀಸ್ ಇದೆ. ಟೈಮ್ ಇಲ್ಲ, ಇಷ್ಟೇ ಟೈಮ್ ಒಳಗಡೆ ತಿನ್ಬೇಕು ಅಂತ. ಎಲ್ಲ ಪೂರಿನೂ ತಿನ್ಬೇಕು. ಯಾರು ಫಸ್ಟ್ ತಿಂತಾರೆ ಅವ್ರು ವಿನ್ ಅಂತ, ಓಕೆನಾ? ಡೀಲಾ? ರೇಂಜ್ ಡೀಲಾ? ರೇಂಜ್ ಇದಕ್ಕೆ ಜಡ್ಜ್. ಇವಾಗ ಯಾರು ಮೋಸ ಮಾಡ್ಲಿಕ್ಕಿಲ್ಲ. ಕರೆಕ್ಟಾಗಿ ಪಾನಿ ತಗೊಂಡು ಕರೆಕ್ಟಾಗಿ ಹಾಕೊಂಡು ತಿನ್ಬೇಕು. ಸುಮ್ಮನೆ ಪಾನಿನೇ ತಗೊಳ್ದೆ ಬರೀ ಪೂರಿ ಎಲ್ಲ ತಿನ್ಬೇಕಿಲ್ಲ, ಫುಲ್ ಪಾನಿ ತಗೋಬೇಕು. ನೀನ್ ನೋಡ್ಬೇಕು ಅದನ್ನೆಲ್ಲ. ನೀನ್ ಇವತ್ತು ಈ ಟಾಸ್ಕ್ದು ನೀನೇ ಇದು ಏನ್ ಹೇಳ್ತಾರೆ ಬಿಗ್ ಬಾಸ್ ಅಲ್ಲಿ, ಈ ಟಾಸ್ಕ್ದು ಏನದು ಮೇಲ್ವಿಚಾರಣೆ ಮಾಡೋದು ನೀನೇ. ಈ ಟಾಸ್ಕ್ ಸಂಚಾಲಕ ನೀನೇ ಇವತ್ತು. ಸೊ ಎಲ್ಲರೂ ಕರೆಕ್ಟ್ ಆಗಿ ಮಾಡ್ತಿದಾರ ಅಂತ ನೀನ್ ನೋಡ್ಬೇಕು, ಓಕೆನಾ? ಸ್ಟಾರ್ಟ್ ಮಾಡೋಣ. ಅದೆಲ್ಲ ಇಲ್ಲ, ಅಪ್ಪನೇ ತಿನ್ಬೇಕು 12 ಪೂರಿನ, ಓಕೆನಾ? ಲೆಟ್ಸ್ ಸ್ಟಾರ್ಟ್. ಎಸ್. ಸೊ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಣ. ರೇಂಜ್ ರೆಡಿ ಸ್ಟಾರ್ಟ್ ಗೋ ಹೇಳ್ಬೇಕು. ರೆಡಿ ಸ್ಟಾರ್ಟ್ ಗೋ. ಗೋ. ಫುಲ್ ಪಾನಿ ತಗೋಬೇಕು. ರೇಂಜ್ ನೋಡಪ್ಪ ಪಾನಿ ಹಾಕೊಂತಿಲ್ವ ಅಂತ. ನೀನ್ ಚೆಕ್ ಮಾಡ್ತಾ ಇದ್ದೆ ನನ್ನನ್ನ. ಅಪ್ಪಂದು ಎಷ್ಟಿದೆ ರೇಂಜ್ ಇನ್ನು? 1 2 3 4 5 6 7. ನಿಂದು 1 2 3 4 5 6 7. ಹೋಗ್ತಾನೆ ಇದ್ದೀನಿ. ಚೇರ್ ಮಾಡು. ನಂಗೆ ಚೇರಪ್ ಮಾಡು. ಚೇರ್ ಮಾಡು ಅಮ್ಮ ಅಮ್ಮ ಅಂತ. ಅಪ್ಪಂಗೆ 5 ಇರೋದು, ನಿಂಗೆ 1 2 3 4 5 6 ಉಂಟು. 5 ಅಪ್ಪಂಗೆ 4 ಉಂಟು. ಅಪ್ಪ ವಿನ್ ಆಗ್ತಾ ಇದ್ದಾರೆ. ಇನ್ನೊಂದು 2 3 ಅಪ್ಪಂಗೆ ಒಂದೇ ಉಂಟು. ಮುಗಿತಪ್ಪಂದು ನಾನು ಮುಗೀತು. ನೋಡ್ರಿ ಅಪ್ಪ ಏನಾದ್ರಲ್ಲ ಲಾಸ್ಟ್ ಒನ್ ಒಂದೇ ಅಲ್ಲೇ ಲಾಸ್ಟಿಗೆ ತಿನ್ನ. ಕೈ ಆಗತ್ತಾ ಅನ್ಸತ್ತೆ. ನೀನು ಲಾಸ್ಟ್ ಕಲ್ಲಿ ಹಾಕ್ಬಿಟ್ಟು ಮಾಡ್ತೀನಿ ಅಷ್ಟೇ. ಸೋತೋದೆ ರಚನೆ. ತಿನ್ನದ್ರಲ್ಲಿ ಹೆಂಗೆ ಸೋಲಕ್ಕಾಗುತ್ತೆ ನಾನು? ಇನ್ನೊಂದು 5 ಪೂರಿ ಎಲ್ಲಿ ಮಾಡೋಣ? ಇನ್ನೊಂದು 5 ಪೂರಿ. ಪೂರಿ ಇನ್ನೂ ಇದೆ, ಇನ್ನೂ ಚಾಲೆಂಜ್ ಮಾಡ್ಬೋದು ಬೇಕಿದ್ರೆ. ಅವ್ರಿಗೆ ತಿನ್ನೋ ಕೆಪಾಸಿಟಿ ಇದೆ ಇನ್ನು, ಬಟ್ ನನಗೆ ಫುಲ್ ಆಗ್ಬಿಡ್ತು. ನಾನು ಆಕ್ಚುಲಿ ಒಳಗಡೆ ಸ್ಟಫಿಂಗ್ ತುಂಬಾ ಹಾಕೊಂಡ್ಬಿಟ್ಟಿದ್ದೆ, ಸೊ ನಂಗೆ ಫುಲ್ ಆಯ್ತು. ಅವ್ರು ಸ್ಟಫಿಂಗ್ ಸ್ವಲ್ಪನೇ ಹಾಕೊಂಡಿದ್ರು, ಸೊ ಬೇಗ ತಿಂದು ಮುಗಿಸಿದ್ರು. ಹೌದು, ಆದ್ರೂ ನನಗೆ ಇನ್ನೂ ತಿನ್ನೋಷ್ಟು ಕೆಪಾಸಿಟಿ ಇಲ್ಲ. ಇಲ್ಲಾಂದ್ರೆ ಇನ್ನೂ ಒಂದು 5 ಪೂರಿಯಲ್ಲಿ ಇನ್ನೊಂದು ರೌಂಡ್ ಮಾಡ್ಬೋದಾಗಿತ್ತು. ನನಗೆ ಅಷ್ಟು 12 ಪೂರಿ ತಿನ್ನೋಷ್ಟು ನನಗೆ ಫುಲ್ ಆಯ್ತು. ಸೊ ಇವತ್ತಿನ ಈ ಚಾಲೆಂಜಿನ ವಿಜೇತರಾಗಿದ್ದಾರೆ ಮಿಸ್ಟರ್ ದೀಪಕ್ ಜೈನ್ ಅವರು. ಕಂಗ್ರಾಚುಲೇಷನ್. ಆ್ಯಂಡ್ ಎಲ್ಲರೂ ನೀವು ಯಾವಾಗಲೂ
ಯಾವಾಗಲೂ ಏನಾದರೂ ನಾನು ವಿಡಿಯೋ ಅಲ್ಲಿ ಏನೋ ಒಂದು ಡಿಶ್ ಮಾಡಿದಾಗ ಏನೋ ಒಂದು ರೆಸಿಪಿ ಶೇರ್ ಮಾಡಿದಾಗ ಅದ್ರದ್ದು ಯಾವಾಗಲೂ ರುಚಿ ನಾನೇ ನೋಡ್ತೀನಿ. ಯಾವಾಗ ಕೆಲವರು ಕಮೆಂಟ್ ಹಾಕ್ತಾ ಇರ್ತೀರಾ, ಬರೀ ನೀವೇ ತಿಂತೀರಾ ನಿಮ್ಮ ಯಜಮಾನ್ರಿಗೂ ಕೊಡಿ ಅಂತ. ಏನೋ ಅನ್ಕೋಬೇಡಿ, ನಾನು ಒಬ್ಬಳೇ ತಿಂತೀನಿ ಮನೆಯಲ್ಲಿ ಅಂತ. ಡೋಂಟ್ ವರಿ, ಅವರು ತಿಂತಾರೆ. ಅವ್ರು ಕ್ಯಾಮ್ರಾ ಮುಂದೆ ತಿನ್ನಲ್ಲ ಅಷ್ಟೇ, ಇವತ್ತೇ ಫಸ್ಟ್ ಟೈಮ್ ತಿಂತಾ ಇರೋದವರು. ಸ್ವಲ್ಪ ಕ್ಯಾಮ್ರಾ ಆಫ್ ಆದ್ಮೇಲೆ ಅವರೇ ತಿಂತಾರೆ. ಅವರು ತಿಂತಾರೆ, ಇವನು ತಿಂತಾನೆ. ಬಟ್ ಕ್ಯಾಮ್ರಾ ಮುಂದೆ ತಿನ್ನಕ್ಕೆ ಅವಾಗ ಅವ್ರಿಗೆ ಬೇಡ ಆಗಿರುತ್ತೆ. ಸೊ ನಾನೇ ತಿಂದು ರುಚಿ ನೋಡ್ತಾ ಇರ್ತೀನಿ. ಯಾರು ಮಾಡಿದ್ಮೇಲೆ ನೋಡ್ಬೇಕಲ್ಲ, ಅವನು ನೋಡೋದು ಸ್ವಲ್ಪ ಸಿಗೋದು. ಸೊ ಇವತ್ತು ನಮ್ಮ ಪಾನಿಪುರಿ ಚಾಲೆಂಜ್ ಒಂದು ಮುಗೀತು. ನೀವು ತುಂಬ ದಿನದಿಂದ ಕೇಳ್ತಾ ಇದ್ರಿ ಪಾನಿಪುರಿ ಚಾಲೆಂಜ್ ಮಾಡಿ, ಇಲ್ಲ A to Z ಚಾಲೆಂಜ್ ಮಾಡಿ, ಇಲ್ಲ ಇವ್ರ ಮೇಲೆ ನಾನೊಂದು ಪ್ರ್ಯಾಂಕ್ ಮಾಡಿ ಅಂತ. ಅವ್ರ ಮೇಲೆ ಪ್ರ್ಯಾಂಕ್ ಇನ್ನು ನೆಕ್ಸ್ಟ್ ಇನ್ನೊಂದ್ಸರಿ ಯಾವಾಗಾದ್ರು ಚೆನ್ನಾಗಿ ಪ್ಲಾನ್ ಮಾಡಿನೇ ಮಾಡ್ತೀನಿ. ಅದು ಅವರಿಗೆ ಇವಾಗಲೇ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ ಇವಳು ಏನೋ ಪ್ರ್ಯಾಂಕ್ ಮಾಡ್ತಿದ್ದಾಳೆ ಅಂತ. ಸೊ ಅವ್ರ ಹತ್ರ ಎಕ್ಸ್ಪೆಕ್ಟ್ ಮಾಡದೇ ಇರೋ ಟೈಮಲ್ಲಿ ನಾನು ಮಾಡ್ತೀನಿ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅವಾಗ. ಎಸ್, ಇವಾಗ ಸದ್ಯಕ್ಕೆ ಒಂದು ಪಾನಿಪುರಿ ಚಾಲೆಂಜ್ ಆಯಿತು, ಅದನ್ನು ಸೋತ್ಬಿಟ್ಟೆ ನಾನು. ಇರಲಿ, ನೋ ಪ್ರಾಬ್ಲಮ್. ಇನ್ನು ಇವನ್ ಜೊತೆನೂ ಏನೋ ಒಂದು ಮಾಡ್ಬೇಕಂತೆ, ಅದನ್ನ ಇನ್ನೊಂದು ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ರೇಯಾನ್ ಜೊತೆ ಇಲ್ಲ ಅವನು ಅವ್ನ ಬಾಯಿ ಒಳಗಡೆ ಅಷ್ಟು ದೊಡ್ಡ ಪಾನಿಪುರಿ ಹೋಗಲ್ಲ. ಸೊ ಪಾನಿಪುರಿ ಚಾಲೆಂಜ್ ಮುಗಿದ್ಮೇಲೆ ಇವಾಗ ರೇಯಾನ್ಸ್ಗೆ ಪಾನಿಪುರಿ ಕೊಡೋಣ ಅಂತ. ಬಟ್ ಅವ್ನಿಗೆ ಒಂದು ಫುಲ್ ಬಾಯಿ ಒಳಗಡೆ ಹಾಕೊಳಕ್ ಆಗೋದಿಲ್ಲ. ಸೊ ಪಾನಿ ಹಾಕಿಲ್ಲ ಅಂದ್ರೆ ಮತ್ತೆ ಪಾನಿಪುರಿ ಹೆಂಗಾಗುತ್ತೆ? ಅದು ಬರೀ ಪೂರಿ ಆಗುತ್ತೆ. ಇಲ್ಲ ಇದೆಯಲ್ಲ ಹಾಫ್ ಪೂರಿ ಇದ್ರಲ್ಲಿ ಹಾಕ್ಬಿಡ್ತೀನಿ. ಪಾನಿ ಬೇಕು ನೋಡಿ, ಇವಾಗ ಸೂಪರ್ ಆಗುತ್ತೆ ತಿಂದ್ರೆ. ಚಂದಾಗಲೇ ಪಾನಿ ಇದಾಗುತ್ತೆ. ಖಾರ ಇಲ್ಲ ಅದಷ್ಟೊಂದೇನು, ಸೊ ಚೆನ್ನಾಗುತ್ತೆ. ಮಾಡೋದು ಹುಳಿ ಆಗುತ್ತೆ. ಹುಳಿ ಇಲ್ಲ, ಅದು ಕರೆಕ್ಟ್ ಆಗಿ ಹುಳಿ ಸಮ ತಿನ್ನೋಡು. ಆಮೇಲೆ ಮಾಡ್ಬಿಡು. ಚೆನ್ನಾಗಿಲ್ವಾ? ಕುತ್ಕೋ ಅಲ್ಲೇ. ಚೆನ್ನಾಗಿದೆಯಲ್ಲೋ ಹೇಳು, ನಿಂದು ರಿವ್ಯೂ ಹೆಂಗಿದೆ ಪಾನಿಪುರಿ ಅಂತ. ಪೂರಿ ಚಂದಿದೆ, ಪಾನಿ ಚಂದಿಲ್ಲ. ಪಾನಿ ನಿಂಗೆ ಇಷ್ಟ ಇಲ್ಲ, ಅದಕ್ಕೆ ನೀನು ಚೆನ್ನಾಗಿಲ್ಲ ಅಂತ ಹೇಳ್ತಾ ಇರೋದು. ಬರೀ ಪೂರಿ ಮಾತ್ರ ಕ್ರಿಸ್ಪಿ ಆಗಿ ತಿನ್ನಕ್ಕೆ ಚೆನ್ನಾಗಿರುತ್ತೆ ನಿಂಗಲ್ವಾ? ಸೊ ಇದಾಗಿತ್ತು ಇವತ್ತಿನ ನಮ್ಮ ಒಂದು ಪಾನಿಪುರಿ ಚಾಲೆಂಜ್ ವಿಡಿಯೋ. ಎನಿವೇಸ್, ಈಗ ಉಳಿದಿರೋ ಇನ್ನೊಂದು ಸ್ವಲ್ಪ ಪೂರಿಗಳಿದೆ ಇಲ್ಲಿ, ಅದನ್ನ ಇವಾಗ ಇವರಿಬ್ರು ಖಾಲಿ ಮಾಡ್ತಾರೆ ಸೇರಿಕೊಂಡು. ಸದ್ಯಕ್ಕೆ ಈ ವಿಡಿಯೋನ ನಾವು ಐ ಥಿಂಕ್ ಇಲ್ಲಿಗೆ ಎಂಡ್ ಮಾಡ್ತೀವಿ, ಇವತ್ತಿನ ನಮ್ಮ ಪಾನಿಪುರಿ ಚಾಲೆಂಜ್ ವಿಡಿಯೋನ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿ ತಮಗೆಲ್ಲ ಖುಷಿಯಾಗಿಡಿ. ಟಾಟಾ, ಬಾಯ್ ಬಾಯ್. ಹಾಗೆ ನಿಮಗೆ ಇನ್ನು ಯಾವ ಥರದ ವಿಡಿಯೋಸ್ ನೋಡಬೇಕು ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ಹೇಳೋದನ್ನ ಮರಿಬೇಡಿ. ಇದು ನಿಮ್ಮ ಒಂದು ರಿಕ್ವೆಸ್ಟ್ ಮೇಲೇ ನಾವು ಮಾಡಿರೋದು ಪಾನಿಪುರಿ ಚಾಲೆಂಜ್. ತುಂಬ ಜನದಿಂದ ಕೇಳ್ತಾ ಇದ್ರಿ, ಸೊ ಅದಕ್ಕೋಸ್ಕರ ಮಾಡಿದ್ವಿ. ಸೊ ಹಾಗೆ ಇನ್ನೂ ಏನಾದರೂ ನಿಮ್ದು ಏನಾದ್ರು ರಿಕ್ವೆಸ್ಟ್ ಇದ್ರೆ ಹೇಳಿ ಕಮೆಂಟ್ ಸೆಕ್ಷನಲ್ಲಿ. ನಮ್ಮಿಂದ ಆದರೆ ನಾವು ಖಂಡಿತವಾಗ್ಲೂ ಮಾಡ್ತೀವಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀವಿ. ಟಾಟಾ ಬಾಯ್ ಬಾಯ್. ಬಾಯ್ ಬಾಯ್. ಟಾಟಾ ಬಾಯ್ ಬಾಯ್. ಬಾಯ್ ಬಾಯ್. ಟಾಟಾ ಬಾಯ್ ಬಾಯ್. ಬಾಯ್ ಬಾಯ್.